ದೇವ ಬಂದ ನೋಡೆ ದೇವತ ವಾದ್ಯಗಳಿಂದ ಬಂದ ನೋಡೆ ಅರುಣಾಸುರರು ಬ್ರಹ್ಮನವರ ಬದುಕು ಕುಂದೇಲುಮರ ನಿಲಕ ವಜ್ರದುಂಬಿದ ವರದಿ ಬದುಕಿಯೇ ಕುಟುಂಬದ ಸಿರಿಯಾದ ಬೆಂಕಿನ ಯಾರು ಕಲ್ಚರದ ನುವೆ ಕುದುರೋಡು ಜಲದುರ್ಗಿಯಾದ ಸಿರುದುರ್ಗಿಯಾದ ವನದುರ್ಗಿಯಾದ ಮೆರಪೆ ನನ್ನೆಸುಗೆ ನಡುಟು ಲಿಂಗರೊಪ್ಪಡು ಉಚಿತ ಬದುದು ನಮ್ಮ ರಾಮಕಿಯಾದ ನಿನ್ನ ಕಲೆಗಾಡಿಗರು ತೋಚಾವೆ ತುಂಬಿದ ಹೊರತು ಅರುಣಾಸುರನ ಕೆಳಗಾಯಿನ ಅಪ್ಪನ ಮುಖ ಪ್ರಾಮರಿ ರೂಪ ಪಾಪನ ಬೆಂಗಾಯನೆ ಹೊಂದಾಭಿಷೇಕದ ಹೊತ್ತಿಗೆ ಕಮ್ಮನದ ಮಲ್ಲಿಗೆದ ಪುಷ್ಪ ಅಪ್ಪನ ಸಿರಿಮುಡಿ ಸೇರ್ತಾಂಡು ಐದಾವಣೆ ಕಟ್ಟಿದಪ್ಪ ಬ್ರಾಹ್ಮಣಿಗೆ ಹೊಂದಾಭಿಷೇಕ ಮಲ್ಲಿಗೆದ ಭೂತ ಪೂಜೆ ಅಟ್ಟಿಪಿಟ್ಟಿದ ಮಹಾಮಲ್ಲ ಸೇವೆ ಮನೆ ಅಪ್ಪೆ ಮಲ್ಲಿಗೆಗ ಐತರು ಸಿರಿ ಸಿಂಗಾರರು ಕುಂದಿನ ಹೊರನು ಕಣ್ಣರಿಗೆ ತೂನೆ ಅಪಮಾನ ಮಾಡಿದ ಮೃಗವಿಗೆ ತಕ್ಕ ದಂಡನಿಗಾದಂತೆ ನನಗೆ ಸಮಾಧಾನ. ಅನವರತ ನನ್ನ ಹೃದಯ ಮಂದಿರದಲ್ಲಿ ವಾಸ ಮಾಡುತ್ತಿರುವ ನಿನಗೆ ನಿಜ ಭಕ್ತರೊಡನೆ ನನಗಿರುವ ಹೃದಯ ಸಂಬಂಧವೇನೆಂಬುದು ನಿನಗೆ ತಿಳಿಯದೆ ಇಷ್ಟಕ್ಕೂ ಮೃಗು ಪಾದಸ್ಪರ್ಶವಾದದ್ದು ನನಗೆ ನಿಮಗಲ್ಲ ಅವನು ಒದ್ದಿತ್ತು ಸದಾ ನಾನು ವಾಸವಾಗಿರುವ ಈ ನಕ್ಷತ್ರ ಮಹಾಲಕ್ಷ್ಮಿಗೆ ಕೇವಲ ಅಪಚಾರ ಮಾಡಿತ್ತು. ಯಾವ ಸ್ಥಳದಲ್ಲಿ ನನಗೆ ರಕ್ಷಣೆ ಇಲ್ಲವೋ, ಯಾವ ಸ್ಥಳದಲ್ಲಿ ಈ ಲಕ್ಷ್ಮಿಗೆ ಪುರಸ್ಕಾರವಿಲ್ಲವೋ ಆ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ನಿಲ್ಲುವುದಿಲ್ಲ. ಲಕ್ಷ್ಮಿ, ಮಹಾಲಕ್ಷ್ಮಿ, ಯಾವ ಕಾರಣಕ್ಕಾಗಿ ನೀನು ವೈಕುಂಠದಿಂದ ಈ ಕರವೀರಪುರಕ್ಕೆ ಬಂದಿಯೋ ಅದು ಮುಗಿಯಿತು. ಮತ್ತೆ ಕಾಲಹರಣ. ನನ್ನ ಸ್ವಾಮಿಗೆ ತನ್ನ ತಪ್ಪಿನ ಅರಿವಾಯಿತೆ.